ಒಮ್ಮೆ ಪ್ರಯೋಗ ನನಗೆ ಅರಿವಿಲ್ಲದಂತೆಯೇ ಆ ರೌದ್ರಾಸ್ತ್ರದಲ್ಲಿ ಇದು ಆವಾಹನೆಯನ್ನು ಹೊಂದಿತ್ತು. ನನಗೆ ತಿಳಿಯುತ್ತಿದ್ದರೆ ಆಗಲೇ ಬಿಡುತ್ತಿರಲಿಲ್ಲ ಆ ಶರವನ್ನು. ಯಾಕಂದ್ರೆ ಇಂತಹವರ ಸಹಾಯವನ್ನು ಹೊಂದಿ ವಿರೋಧಿಯನ್ನು ನಾಶ ಮಾಡಬೇಕಾದವನಲ್ಲ ನಾನು. ನನ್ನ ಸತ್ವ, ನನ್ನ ಸಾಮರ್ಥ್ಯ, ನಾನು ಕಲಿತ ವಿದ್ಯೆ, ನಾನು ಈ ತನಕ ಸಾಧನೆಯಿಂದ ಸಂಪಾದಿಸಿದ್ದು ಅಷ್ಟು ಮಾತ್ರ ನನಗೆ ವಿನಿಯೋಗಕ್ಕೆ ಬರಬೇಕಾದದ್ದು. ಹೆಗ್ಲಿಕ್ಕೆ ಸಿಕ್ಕಿತು ಅನ್ನುವುದಕ್ಕಾಗಿ ದಾರಿಯಲ್ಲಿ ಕಣ್ಣಿಗೆ ಕಂಡದ್ದನ್ನೆಲ್ಲ ಕೈಗೆತ್ತಿಕೊಳ್ಳುವ ಸ್ವಾರ್ಥ ಬುದ್ಧಿಯವಲ್ಲ ಕರ್ಣ. ನಾನಿದನ್ನು ಹಂಬಲಿಸಲೇ ಇಲ್ಲ. ತಕ್ಷಕನ ಮಗ ಬರಲಿ, ಅಶ್ವಸೇನನ ಸಹಾಯ ಸಿಗಲಿ, ಅರ್ಜುನನ ವಿರೋಧಿಗಳು ಯಾರಿದ್ದಾರೆ ಅರ್ಜುನನ ವಿರೋಧಿಗಳೊಂದಿಗೆ ಕೈ ಜೋಡಿಸಿ ಅರ್ಜುನನನ್ನು ಕೊಲ್ಲುವ ಮನಸ್ಸಾದರೆ ನನಗೆ ಸಂಶಪ್ತಕರೊಟ್ಟಿಗೆ ಹೋಗ್ಲಿಕ್ಕಾಗುವುದಿಲ್ಲ. ಈಗ ಅರ್ಜುನನ ವಿರೋಧಕ್ಕಾಗಿ ಇಲ್ಲಿಗೆ ಬಂದವರಲ್ಲೋ ಅವರು. ನಾನು ಇದ್ದೇನೆ ನಿಮ್ಮೊಟ್ಟಿಗಿಂತ ಹೋಗಬಹುದಿತ್ತು. ಅದಲ್ಲ, ನೇರವಾಗಿ ಮುಖಾಮುಖಿಯಾಗಿ ಏಕಾಂಗಿಯಾಗಿ ನನ್ನ ಸತ್ವದಿಂದ ಅರ್ಜುನನನ್ನು ಗೆಲ್ಲಬೇಕನ್ನುವ ನಿರ್ಣಯವನ್ನು ಹೊಂದಿದನು. ಅಂಬರ ಕುಸಿದ ತೊಟ್ಟ ಶರವ ತೊಡೆ. ಹೌದು, ಅಂದ್ರೆ ಒಮ್ಮೆ ಪ್ರಯೋಗಿಸಿದ ಶರವನ್ನು ಯಾವ ಕಾರಣಕ್ಕೂ ಮತ್ತೊಮ್ಮೆ ಪ್ರಯೋಗಿಸುವಲ್ಲ. ಈಗ ಶರ ಅಂತ ನೀನು ಹೇಳುವುದು ಲೋಹದಿಂದ ತಯಾರಾದದ್ದು ಶರ. ಒಮ್ಮೆ ಬಿಟ್ಟ ಬಾಣವನ್ನು ಮತ್ತೊಮ್ಮೆ ಬಿಡುವ ಪ್ರಸಂಗವೇ ಇಲ್ಲ, ಅದು ಸಿಕ್ಕುವುದಿಲ್ಲ. ಅಂಥದ್ದೊಂದು ಸಿಗುತ್ತದೆ, ಸಿಕ್ಕೀತು ಎನ್ನುವ ಊಹೆಯೂ ಯಾವನಿಗೂ ಬರುವುದಕ್ಕಿಲ್ಲ. ಹಾಗಾದ್ರೆ ಒಮ್ಮೆ ಬಿಟ್ಟ ಶರವನ್ನು ಮತ್ತೊಮ್ಮೆ ಬಿಡೆ ತೊಡೆ ಎನ್ನುವುದು ಏನು 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 ಈಗ ಲೋಹದಿಂದ ತಯಾರಾದಂತಹ ಬಾಣವನ್ನು ನಾವು ತೆಗೀತೇವೆ. ಅದಕ್ಕೆ ಅಗ್ನಿ ಮಂತ್ರವನ್ನು ಹೇಳಿದ್ರೆ ಅದು ಅಗ್ನಿ ಶರ ಆಗ್ತದೆ, ವಾಯುಮಂತ್ರವನ್ನು ಹೇಳಿದ್ರೆ ವಾಯು ಶರ ಆಗ್ತದೆ. ಈಗ ಒಮ್ಮೆ ಪಠಿಸಿದ ಮಂತ್ರವನ್ನು ನಾನು ಪಠಿಸುವುದಿಲ್ಲ ಅಂತ ಹೇಳುವುದಾ? ಅಲ್ಲ, ಒಮ್ಮೆ ಪ್ರಯೋಗಿಸಿದಂತಹ ಲೋಹದ ಬಾಣವನ್ನು ಇನ್ನೊಂದು ಸಲ ಪ್ರಯೋಗಿಸುವುದಿಲ್ಲ ಅಂತ ಹೇಳುವುದಾ? ಒಮ್ಮೆ ಪ್ರಯೋಗಿಸಿದಂತಹ ಮಂತ್ರವನ್ನು ಹೇಳುವುದಿಲ್ಲ ಅಂತ ಹೇಳಿದ್ರೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗಾಗ್ತದೆ ಅದು? ಅಗ್ನಿಶರವನ್ನು ಅಥವಾ ವಿಶೇಷವಾದ ಮಂತ್ರಾಸ್ತ್ರಗಳನ್ನೆಲ್ಲ ಜೀವನದಲ್ಲಿ ಅನುಸಂಧಾನವನ್ನು ಮಾಡಿ ನಾವು ಸಾಧಿಸಿಕೊಳ್ಳುವುದು. ಯಾವ ಗುರು ಅದನ್ನು ಒದಗಿಸಿಕೊಡುವುದಲ್ಲ, ಒದಗಿಸಿಕೊಡುವಲ್ಲಿ ಶಿಷ್ಯನಾದವನ ಸಾಧನೆಯೇ ಇರುವುದು. ಒಬ್ಬನಿಗೆ ಅಗ್ನಿಯಸ್ತ್ರ ಒಲಿಯುತ್ತದೆ, ಒಬ್ಬನಿಗೆ ವಾಯುವಸ್ತ್ರ ಒಲಿಯುತ್ತದೆ ಅಂತ ಆದ್ರೆ ಸಾಧನೆಯಿಂದ ಸಂಪಾದಿಸಿಕೊಳ್ಳಬೇಕು ಅಂತ ಅರ್ಥ. ಗುರುವಿನ ಕೃಪೆಯಿಂದ ಕೊಡುವುದಕ್ಕಾಗುವುದಿಲ್ಲ. ಗುರು ಕೃಪೆಯಿಂದ ಕೊಡುವುದಕ್ಕೆ ಶಿಷ್ಯನಾದವ ತನ್ನ ಸಾಮರ್ಥ್ಯವನ್ನು ತುಂಬುವುದಕ್ಕಿಲ್ಲ. ಅದಕ್ಕೆ ಸಿದ್ಧಾಸ್ತ್ರವೆಂದು ಹೆಸರು. ಗುರುಗಳಾದ ಭಾರ್ಗವರಾಮರು ನನಗೆ ಕೊಟ್ಟದ್ದು ರೌದ್ರಾಸ್ತ್ರ. ಅದಕ್ಕೆ ನಾನು ಶಕ್ತಿ ತುಂಬಲಿಕ್ಕೆ ಅಂತ ಇಲ್ಲ. ಅದಕ್ಕೆ ಶಕ್ತಿ ತುಂಬುವುದಕ್ಕೆ ಅದನ್ನು ಗಂಧಾಕ್ಷತೆಗಳಿಂದ ನಿತ್ಯ ಆರಾಧನೆಯನ್ನು ಮಾಡುತ್ತಾ ಮಾಂಸಾಶನದ ಬಲಿಯನ್ನಿತ್ತದನ್ನು ಪೂಜಿಸುತ್ತಾ ಇರಬೇಕಾದದ್ದು ಮಾತ್ರ ಇರುವುದು. ನನ್ನ ಮಂತ್ರೋಚ್ಚಾರದ ಮೂಲಕವಾಗಿ, ನನ್ನ ಸಾಧನೆಯ ಮೂಲಕವಾಗಿ ಅದಕ್ಕೆ ಶಕ್ತಿ ತುಂಬುವುದಕ್ಕೆ ನಾನಿಲ್ಲ. ಅದರಲ್ಲೇ ಇರುವಂತಹ ಶಕ್ತಿಯಿಂದಲೇ ಪ್ರಯೋಗಿತವಾಗುವುದು. ಗುರುಗಳು ನನಗೆ ಸ್ಪಷ್ಟವಾಗಿ ಆಡಿದ್ದಾರೆ. ಸರಿಯಾಗಿ ಇದರ ವಿನಿಯೋಗವಾದರೆ ಮಗನೇ ಒಬ್ಬನ ಪ್ರಾಣಹರಣವನ್ನು ಇದು ಮಾಡಬಲ್ಲದು. ಹಾಗಿದ್ರೆ ಅದು ಪ್ರಯೋಗವಾಗುವಲ್ಲಿ ಪ್ರಾಣಹರಣವಾಗದೇ ಇದ್ದಂತಹ ಬಗೆ ಬಂದದ್ದು ಯಾಕೆ ಕೇಳಿದ್ರೆ, ಯಾಕೆ ಕ್ಷುದ್ರ ಜಂತುವಾದಂತಹ ಇದು ಅದರಲ್ಲಿ ಸೇರಿಕೊಂಡದ್ದರಿಂದ. ಬ್ರಹ್ಮಾಸ್ತ್ರದಿಂದ ಬಂಧಿಸಿದ ಮೇಲೆ ಹುರಿಹಗ್ಗದಿಂದ ಕಟ್ಟಲಿಕ್ಕಾಗುವುದಿಲ್ಲ. ಹುರಿಹಗ್ಗದಿಂದ ಕಟ್ಟಿದರೆ ಬ್ರಹ್ಮಾಸ್ತ್ರಕ್ಕೆ ಅಭಿಮಾನ ಇರುತ್ತದೆ, ತನ್ನಿಂದ ತಾನೇ ಅದು ಕಟ್ಟನ್ನು ಕಳಚಿಕೊಳ್ಳುತ್ತದೆ. ನಮಗದಕ್ಕೆ ಈ ಹಿಂದೆ ಇತಿಹಾಸಗಳು ಸಿಗ್ತಾವೆ, ಪೌರಾಣಿಕದಲ್ಲಿ ಪ್ರಕರಣದಲ್ಲಿ ಸಿಗ್ತದೆ. ಅಂತೆಯೇ ರೌದ್ರಾಸ್ತ್ರದ ಶಕ್ತಿ ಹ್ರಾಸವಾಗುವುದಕ್ಕೆ ಕಾರಣವಾದದ್ದು ಈ ಅಶ್ವಸೇನ ನಾಮಕ ಅದರಲ್ಲಿ ಸೇರಿಕೊಂಡದ್ದರಿಂದ. ಇಷ್ಟು ಹೊತ್ತಿವನನ್ನು ಮಾತಾಡಲಿಕ್ಕೆ ಬಿಟ್ಟದ್ದೇ ಹೆಚ್ಚು. ನಾನು ಅತಿಶಯವಾದ ವಿಶ್ವಾಸವನ್ನು ಇರಿಸಿದ್ದ. ನನ್ನ ಬಾಣವನ್ನೇ ಸತ್ವಗಡಹಿದ ಅಥವಾ ಅದರ ಸತ್ವವನ್ನು ಕಳೆದ ಇವನ ಕೊರಳನ್ನು ನಾನು ಕತ್ತರಿಸಬೇಕಿತ್ತು. ಆದರೆ ಔದಾರ್ಯದಿಂದ ಬಿಟ್ಟಿದ್ದೇನೆ. ಒಮ್ಮೆ ಇವ ಪ್ರಯೋಗವಾಗುವ ಕಾಲದಲ್ಲಿ ಅದರಲ್ಲಿ ಅಂತಃಪ್ರವೇಶವನ್ನು ಮಾಡಿದವು ಅಥವಾ ಅಂತಃಸತ್ವ ಸ್ವರೂಪದಿಂದ ಅದರಲ್ಲಿ ಸೇರಿಕೊಂಡವು. ಅವನಾಡದೇ ಇದ್ದರೆ ನಮಗದರ ಗಮನ ಬರುತ್ತಿರಲಿಲ್ಲ. ಅವ ಹೇಳಿದ ಮೇಲೆ ನನ್ನ ಆತ್ಮಸಾಕ್ಷಿಗದು ಗೊತ್ತಾಯ್ತೋ ಇಲ್ವೋ. ಆದ್ದರಿಂದ ಇನ್ನೊಮ್ಮೆ ಇವನನ್ನು ಪ್ರಯೋಗಿಸುವುದಕ್ಕಾಗುವುದಿಲ್ಲ. ಯಾಕಾಗುವುದಿಲ್ಲ ಕೇಳಿದರೆ
ಇವನನ್ನು ನಾನು ನನ್ನ ಸಾಧನೆಯಿಂದ ಒಂದು ಸರ್ಪಾಸ್ತ್ರವನ್ನಾಗಿ ಸಂಪಾದಿಸಿದ್ದ ಹೌದಾದರೆ ವಿನಿಯೋಗಿಸಬಹುದಿತ್ತು. ನಾನು ಅಶ್ವಸೇನನ ಕುರಿತಾಗಿ ಒಂದು ಕ್ಷಣವಾದರೂ ಯೋಚನೆ ಮಾಡಲಿಲ್ಲ. ಅವನು ತಾನಾಗಿ ಬಂದಿದ್ದಾನೆ ಅಂತಾದ್ರೆ ನನ್ನ ಮೇಲೆ ಅನುಗ್ರಹ ಮಾಡುವುದಕ್ಕೆ ಖಂಡಿತ ಅಲ್ಲ. ಅವನು ಸ್ವಾರ್ಥವನ್ನಿಟ್ಟುಕೊಂಡು ಬಂದವ. ಅವ ಸ್ಪಷ್ಟವಾಗಿಯೇ ಹೇಳಿದ, ಅರ್ಜುನನಲ್ಲಿ ನನಗೆ ದ್ವೇಷವಿದೆ, ಅವನ ಮರಣವನ್ನು ನಾನು ಹಂಬಲಿಸ್ತೇನೆ, ಆದ್ದರಿಂದ ನಾನು ಬಂದಿದ್ದೇನೆ. ನನಗೆ ಒಳ್ಳೆದಾಗಲಿ ಅಂತ ಅವ ಬಂದದ್ದಲ್ಲ. ಅವನಿಗಾಗಬೇಕಾದದ್ದನ್ನು ಮಾಡ್ಲಿಕ್ಕೆ ಅವನ ಕೈಯಲ್ಲಿ ಆಗುವುದಿಲ್ಲ ಅನ್ನುವುದಕ್ಕೆ ನನ್ನನ್ನು ಅನುಸರಿಸುವುದಕ್ಕೆ ಅವನು ಬಂದವನೇ ಹೊರತು ನನಗೆ ಒಳಿತಾಗಲಿ ಅನ್ನುವ ಉದ್ದೇಶದಿಂದಲ್ಲ. ಅವನ ಸ್ವಾರ್ಥವನ್ನು ಮೆರೆಸುವುದಕ್ಕೆ ಇದೆಲ್ಲ ವೇದಿಕೆ. ಯಾರ್ಯಾರ ಮನೆ ಅಂಗಳದಲ್ಲಿ ಅವನಿಗೆ ರಂಗಸ್ಥಳ ಬೇಕಿದ್ರೆ ಅವನ ಮನೆ ಅಂಗಳದಲ್ಲಿ ಮಾಡ್ಲಿಕ್ಕೆ ಕುಣಿಲಿ, ನಮ್ಮದು ಆಕ್ಷೇಪ ಇಲ್ಲ. ಇನ್ನೊಬ್ಬರದ್ದು ನಮಗೆ ಬೇಡ, ನಮ್ಮದ್ದು ಮತ್ತೊಬ್ಬರಿಗೆ ಕೊಡುವುದಿಲ್ಲ. ನೋಡು, ಇನ್ನೊಬ್ಬರದ್ದು ನಮಗೆ ಬೇಡವೇ ಬೇಡ, ನಮ್ಮ ಸ್ವಂತದಿಂದ ಗೆಲ್ತೇವೆ ಅಂತ ಹೇಳಿದ್ರೆ ನನ್ನನ್ನು ಯಾಕೆ ಸಾರಥಿ ಆಗಬೇಕು ಅಂತ ಕೇಳಿದ್ದು ನೀನು? ನಿಮ್ಮನ್ನು ಸಾರಥಿ ಆಗಬೇಕು ಅಂತ ಕೇಳಿದ್ಯಾರು ಬಂದು? ಯಾರೇ ಕೇಳಿ? ಯಾರು ಕೇಳಿದ್ಯಾ? ಕೌರವ. ಅದೇ ಕೇಳಿದ್ನ. ಏನು? ನನಗೇನು ನಿಮ್ಮ ಬಿಡಾರಕ್ಕೆ ದಾರಿ ಗೊತ್ತಿಲ್ವಾ? ಗೊತ್ತುಂಟು. ನಾನು ಯಾಕೆ ನಿಮ್ಮಲ್ಲಿಗೆ ರಾತ್ರಿ ಬರಲಿಲ್ಲ? ಯಾಕೆ? ನಾನಲ್ಲ ಅದನ್ನು ಸಂಪಾದಿಸಬೇಕಾದವ. ಇಂದಿನ ದಿನದ ಯುದ್ಧಕ್ಕೆ ನಾನು ಏನನ್ನು ವಿಶೇಷವಾಗಿ ವಿನಿಯೋಗ ಮಾಡುವುದಾದರೂ ಸುಯೋಧನ ಒದಗಿಸಿಕೊಡತಕ್ಕದ್ದು. ಅವ ಏನನ್ನು ಒದಗಿಸಿಕೊಟ್ಟಿದ್ದಾನೆ, ಅದಕ್ಕಿಂತ ಹೆಚ್ಚಿನದನ್ನು ನನಗೆ ವಿನಿಯೋಗ ಮಾಡ್ಲಿಕ್ಕಿಲ್ಲ. ಹೋಗ್ಲಿ, ಅವ ಕೌರವನ ಹತ್ರಕ್ಕೆ ಹೋಗ್ಲಿ, ಕೌರವನ ಹತ್ರ ಕೇಳಲಿ, ಕೌರವ ಹೇಳಲಿ ಅವನನ್ನು 10 ಸಲ ಬಿಡು ಅಂತ. 10 ಸಲ ಬಿಡು, ನಮ್ದು ಆಕ್ಷೇಪ ಇಲ್ಲ. ಹಾಗಿದ್ರೆ ಹೀಗೆ ಮಾಡುವ. ಏನು? ಈಗ ನಾನಾಗಬೇಕು ಅಂತ ಕೌರವನೇ ಇಚ್ಛಿಸಿದ್ದಲ್ವಲ್ಲ, ನಿನ್ನ ಹೇಳಿಕೆ ಮೇರೆಗೆ ಅವನನ್ನಲ್ಲಿಗೆ ಬಂದದ್ದು. ಹೌದು. ನೀನು ಕೌರವನನ್ನು ಕರೆ, ಅವನಲ್ಲಿ ಹೇಳು ಇವೊಬ್ಬ ಇರ್ಲಿ ಅಂತ, ಮತ್ತೆ ಸೇರಿಸಿ. ಅಗತ್ಯ ಇಲ್ಲ. ಇವನನ್ನು ನೀವು ಮದ್ರದೇಶದಿಂದ ಕರ್ಕೊಂಡು ಬಂದದ್ದಲ್ಲ. ಮದ್ರದೇಶದವರಾಗ್ಬೇಕಾ ನಿನಗೆ? ನಿಮ್ಮ ಜನ ಅಲ್ಲ ಹೇಳಿದ್ದು ನಾನು. ಮದ್ರದೇಶದಿಂದ ತಂದ ಒಂದಕ್ಷೋಹಿಣಿ ಸೇನೆಯಲ್ಲಿ ಒಬ್ಬನ ಅಲ್ಲ. ಅಲ್ಲಲ್ಲ ಅಲ್ಲ. ಹಸ್ತಿನಾವತಿಯಲ್ಲಿ ನಿಮಗೆ ಇದಕ್ಕಿಂತ ಮೊದಲು ಒಂದು ತಂಬಿಗೆ ನೀರಾದ್ರೂ ತಂದು ಕೊಟ್ಟ ಇವ? ಇಲ್ಲ. ಇಲ್ಲಲ್ಲ. ಮತ್ತೆ ಅವನ ಗುರ್ತ ಎಂತದ್ದು ನಿಮಗೆ? ಇಲ್ಲ, ಗುರ್ತ ಇಲ್ಲ. ಯಾರು ಗುರ್ತ ಇಲ್ಲದವನ ಬಗ್ಗೆ ನೀವೇಕ ಮಾತಾಡ? ನೀವಿಂದಿನ ದಿನ ಬಂದದ್ಯಾಕಾಗಿ? ಸುಯೋಧನನ ಮಾತಿಗಾಗಿ, ಸುಯೋಧನನ ಗೆಲುವನ್ನು ಒದಗಿಸಿಕೊಡುವ ಕಾರಣಕ್ಕೆ ಬಂದದ್ದು. ಒಂದು ವೇಳೆ ಸುಯೋಧನಲ್ಲಿ ಒಪ್ಪಿಸಿ ಅಶ್ವಸೇನನ್ನು ವಿನಿಯೋಗ ಮಾಡಬೇಕು ಅಂತ ಇದ್ರೆ ಸುಯೋಧನಲ್ಲಿ ಮಾತಾಡಬೇಕಾದದ್ದು ನೀವು ಅಶ್ವಸೇನನ ಹೊರತು ನಾನಲ್ಲ. ನನಗದರ ಅಗತ್ಯ ಇಲ್ಲ. ಹೌದಾ? ಹಾಗಿದ್ರೆ ನೀನು ಸ್ವಲ್ಪ ನಿಲ್ಲು, ನಾನೇ ಮಾತಾಡಿ ಕರೆಸಲ ಅವನನ್ನು. ಎಲ್ಲಿ? ಅಲ್ಲ, ಇಲ್ಲಿಗೆ. ಮಾತಾಡುವ. ಅಲ್ಲ, ಆಗಲ್ಲ, ಅದೆಲ್ಲ ಬೇಡ. ಏನು? ಈಗ ನಿಮಗೆ ಗುರ್ತ ಇಲ್ಲ ಅವರದ್ದು, ಗುರ್ತ ಇಲ್ಲದವರ ಬಗ್ಗೆ ನೀವು ಮಾತಾಡ್ತೀರಿ ಅಂತ ಹೇಳ್ತೀವಿ. ಹೌದು. ನನಗೆ ಯಾರ ಗುರ್ತವೂ ಇಲ್ಲ. ಅಲ್ಲ, ಈಗ ಯಾಕೆ ಇವನನ್ನು ಯಾಕೆ ವಿನಿಯೋಗ ಮಾಡಬೇಕು? ಯುದ್ಧ ಕಣದಲ್ಲಿ ಇವನನ್ನು ವಿನಿಯೋಗ ಮಾಡಿದ್ದರಿಂದ ಪ್ರಯೋಜನ ಏನು? ಇವನನ್ನು ವಿನಿಯೋಗ ಮಾಡಿದ್ದರಿಂದ ನಿನ್ನ ವೈರಿಯಾದಂತಹ ಅರ್ಜುನ ಸಾಯ್ತಾನೆ. ಇವನೇ ಅರ್ಜುನನನ್ನು ಕೊಲ್ಲುವ ಅನ್ನುವುದಕ್ಕೆ ನಿಮಗೆ ಆಧಾರ ಎಂತದ್ದು? ಆಗ ತಪ್ಪಿತ. ಅವನಿಗೆ ಅರ್ಜುನನ್ನು ಕೊಲ್ಲಿಕ್ಕೆ ಆಗ್ತದೆ ಅಂತ ಆದ್ರೆ ನನ್ನನ್ನು ಹಂಬಲಿಸಬೇಕಾದ ಅವಶ್ಯಕತೆ ಏನು? ಈಗ ನನ್ನನ್ನು ಯಾಕೆ ಹಂಬಲಿಸಬೇಕು? ಅರ್ಜುನನನ್ನು ಕೊಲ್ಲುವ ಸತ್ವ ಅವನಲ್ಲಿ ಉಂಟು. ಅರ್ಜುನನ ಮರಣವನ್ನು ಕಾಣುವ ಸಾಮರ್ಥ್ಯ ಇದ್ದವ ಅಂತಾದ್ರೆ ಅವನಿಗೆ ಹೋಗಿ ಪ್ರಯೋಗ ಆಗ್ಲಿಕ್ಕೆ ಆಗುದಿಲ್ವೋ? ಹೌದು. ಅಥವಾ ಇನ್ನೊಬ್ಬರನ್ನು ಹೊಂದಲಿಕ್ಕೆ ಆಗುದಿಲ್ವೋ? ಅವನ ಬಲದಿಂದ ಅರ್ಜುನನನ್ನು ಕೊಲ್ಲಿಕ್ಕೆ ಆಗ್ತದೆ ಅಂತ ಆದ್ರೆ ಅದಕ್ಕೆ ಅರ್ಜುನನನ್ನು ಪ್ರಬಲವಾಗಿ ವಿರೋಧಿಸುವ ಕರ್ಣನೇ ಆಗಬೇಕು ಅಂತಿಲ್ಲ. ಈ ಕಡೆಯಿಂದ ಒಂದು ಬಿಲ್ಲು ಒಂದು ಬಾಣ ಹಿಡ್ಕೊಂಡ ಯಾವ ಯೋಧನೂ ಸಾಕಾಗುತ್ತದೆ. ಯಾಕೆ ನನ್ನನ್ನು ಅನುಸರಿಸಬೇಕು? ಅವನ ಸತ್ವದಿಂದ ಆಗುವುದಿಲ್ಲ ಅಂತ ಅರ್ಥ. ಅದಕ್ಕಾಗಿ ನನ್ನ ಯಶಸ್ಸಿಗೆ ಅವನಿಗೆ ಬೇಕಾಗಿದೆ. ನೋಡು, ನನ್ನ ಬಂಡವಾಳದಲ್ಲಿ ಅವನ ವ್ಯಾಪಾರ ಬೇಡ. ನೋಡು, ಸಾಮಾನ್ಯನಲ್ಲ ಇವ. ತಕ್ಷಕ ಪುತ್ರನಿದ್ದಾನೆ, ಅದು ನನಗೆ ಅಶ್ವಸೇನನಿದ್ದಾನೆ. ಇವನು ಒಬ್ಬ ದೇವತೆ. ಇರ್ಲಿ, ದೇವತೆಗಳ ವರಪ್ರಸಾದವೇ, ಪರೋಕ್ಷ ಪ್ರಿಯರಾದಂತಹ ದೇವತೆಗಳ ವರಪ್ರಸಾದವೇ. ಈ ತರನಾಗಿ ಬಂದು ನಿನ್ನಲ್ಲಿ ಅಂಗಾಲಾಚಿ ಬೇಡುತ್ತಾ ನೀನು ಇನ್ನೊಮ್ಮೆ ಪ್ರಯೋಗಿಸು ಅಂತ ಕೇಳುವಾಗ ನೀನು ನಿರಾಕರಿಸ್ತಿ ಅಂತಾದ್ರೆ ಇದರ ಅರ್ಥ ಏನು? ನಿನ್ನದ್ದೇ ಆಗಿರುವಂತಹ ಒಂದು ಸ್ವಂತಿಕೆ. ನೀನು ಮತ್ತೊಬ್ಬರ ಹಂಗಿಗೆ ಒಳಗಾಗುವನಲ್ಲ, ಬಿಟ್ಟ ಶರ ಬಿಡುವುದಿಲ್ಲ, ಶರಸಂಧಾನ ಒಂದು, ನಾಲಿಗೆ ಒಂದು, ಹೀಗೆಲ್ಲ ನೀನು ಮಾತಾಡುವ. ನಾನು ಒಂದು ಹೇಳ, ಅವನಿಗೆ ಯಾಕೆ ನೆಲೆಯಾಗಲಿಲ್ಲ ಗೊತ್ತುಂಟ? ಅವನಿಗಿರುವ ಶಾಪವೇ ಅದಕ್ಕೆ ಕಾರಣ. ಏನು? ಕಾಂಡವನದ ಕಥೆಯನ್ನು ನಾವೆಲ್ಲ ಕೇಳದೇ ಇದ್ದವರಲ್ಲ. ಕಾಂಡವನದ ಕಾಲದಲ್ಲಿ ತಪ್ಪಿಸಿಕೊಂಡು ಹೋಗುತ್ತಿರುವ ಇವನನ್ನು ನೋಡಿದ ಕೃಷ್ಣ ಇವನಿಗೊಂದು ಶಾಪ ಕೊಟ್ಟನಂತೆ, ನಿನಗೆ ಎಲ್ಲಿ ಹೋದ್ರೂ ನೆಲೆಯಾಗದೆ ಹೋಗಲಿ. ಮತ್ತೆ ಇವನಿಗೆ ನೆಲೆ ಸಿಕ್ಕುವುದಿಲ್ಲ. ಎಲ್ಲಿಯೂ ಹೋದ್ರೂ ನೆಲೆಯಾಗದೆ ಇರಲಿ ಅನ್ನುವ ಕಾರಣ ಇದ್ದದರಿಂದಲೇ ನನ್ನಲ್ಲಿ ಹೇಳದೆ ಬಂದಿವ ಸೇರಿದ್ದು. ಹೇಳಿದ್ರೆ ಇವನನ್ನು ಯಾರು ತೆಕ್ಕೊಳ್ಳುದು? ಇವ ಪಂಕ್ತಿಗಾಗುದಿಲ್ಲ, ಬಾಲತುಂಡಾದ ಸರ್ಪ. ಇದು ಪೂಜೆಗಾಗ್ತದ? ಸರ್ಪದ ಮಹತ್ವ ಇಲ್ಲ ಅದಕ್ಕೆ, ವಿಷ ಮಾತ್ರ ಇರುವುದು. ಆ ವಿಷ ಇನ್ನೊಬ್ಬರನ್ನು ಕಚ್ಚಿಕೊಳ್ಳುವಷ್ಟು ಬೇಕಾದ ಇಲ್ಲ, ಇನ್ನೊಬ್ಬರಿಗೆ ಕಾರ್ಲಿಕ್ಕೆ ಸಾಕಾಗ್ತದೆ ಅಷ್ಟೇ ಇರುವುದು. ಅಧಿಕ ಪ್ರಸಂಗಿ. ಹಾಗಿದ್ರೆ ಹೀಗೆ ಮಾಡುವ, ಒಳ್ಳೆದಾಯ್ತಲ್ಲ. ಈಗ ಅಲ್ಲಿ ಕೃಷ್ಣ ಸಾರಥ್ಯವನ್ನು ಮಾಡ್ತಾ ಇದ್ದಾನೆ, ಅವನಿಗೆ ಸಮದಂಡಿಯಾದಂತಹ ಸಾರಥಿ ತನಗೂ ಬೇಕು ಎನ್ನುವಂತಹ ನಿನ್ನ ಆಶಯ ಎಷ್ಟರ ಮಟ್ಟಿಗೆ ಪೂರಕವಾಗ್ತದೆ? ಆ ಪಕ್ಷದ ಅರ್ಜುನ ನೀನು, ಆ ಪಕ್ಷದ ಕೃಷ್ಣ. ಇಲ್ಲಿ ನಾನು ಅಂತಲ್ವಾ, ಇಲ್ಲಿ ನಾನು ಅಂತಲ್ವಾ? ಅವ ಹೇಗೂ ಇವನಿಗೆ ಶಾಪ ಕೊಟ್ಟಿದ್ದಾನೆ.
ನೆಲೆ ಇಲ್ಲದಾಗ್ಲಿ ಅಂತ ನೀವು ನೋಡುವ. ನೀನು ವಿರೋಧದಿಂದ ಒಂದು ನೆಲೆ ಕಲ್ಪಿಸು. ಕೃಷ್ಣ ಕೊಟ್ಟ ಶಾಪವನ್ನು ನೀವು ಪರಿಹಾರ ಮಾಡಿ. ನಾನು ಪರಿಹಾರ ಮಾಡುವುದಲ್ಲ, ನೀನು ನೆಲೆ ಕಲ್ಪಿಸು ಅಂತ ಅವಳಿಗೆ. ಕೃಷ್ಣನ ಸಾಮರ್ಥ್ಯ ಅಲ್ವೋ ನಿಮಗೆ? ಈಗ ನಾನು ಈಗ ಈ ಪಕ್ಷದ ಕೃಷ್ಣ ಅಲ್ವೋ ನೀವು? ಹೌದು. ಆ ಪಕ್ಷದ ಕೃಷ್ಣ ಶಾಪ ಕೊಟ್ಟ, ನೋಡ ಈ ಪಕ್ಷದ ಕೃಷ್ಣ ಶಾಪ ತೆಗಿಲಿ ಒಮ್ಮೆ. ಶಾಪ ತೆಗಿತೇನೆ, ಶಾಪ ತೆಗಿತೇನೆ. ಆಗುವುದಿಲ್ಲ. ಯಾಕೆ? ಅಲ್ಲಿ ಅರ್ಜುನನಿಗೆ ಹೇಗೆ ನೋಡು ಸಾರಥಿಯೋ ಹಾಗೆ ಅಶ್ವಹೃದಯ ರಥಕಲ್ಪಗಳನ್ನು ಬಲ್ಲ ನೀವು ಸೂತತ್ವದಲ್ಲಿ ಮಾತ್ರ ಕೃಷ್ಣನಿಗೆ ತುಲ್ಯರೇ ಹೊರತು ಕೃಷ್ಣನ ಎಲ್ಲಾ ಮಹಿಮಾ ವಿಶೇಷಗಳಿಗೆ ನೀವು ತುಲ್ಯರು ಅಂತ ಅರ್ಥ ಅಲ್ಲ. ಹೌದಾ? ನಿಮಗೆ ವೈಷ್ಣವಾಸ್ತ್ರಕ್ಕೆ ಎದೆ ಕೊಡ್ಲಿಕ್ಕೆ ಬಂದಿತ್ತು? ಬರುವುದಿಲ್ಲ. ನಾರಾಯಣಾಸ್ತ್ರಕ್ಕೆ ತಲೆ ತಗ್ಗಿಸುವಂತ ಬುದ್ಧಿ ಬಂದಿತ್ತು? ಇಲ್ಲ. ಬರುವುದಿಲ್ಲಲ್ಲ. ಯಾರಾದ್ರೂ ಅಸ್ತ್ರ ಪ್ರಯೋಗ ಮಾಡಿದ್ರೆ ನುಂಗಲಿಕ್ಕೆ ಬಂದಿತ್ತು? ಬರುವುದಿಲ್ಲಲ್ಲ. ಅವನಿಗೆ ಬರ್ತದಲ್ಲ. ಹಾಗಿದ್ರೆ ಎಲ್ಲ ವಿಧದಲ್ಲಿ ನೀವು ಕೃಷ್ಣ ಆಗಿದ್ದೀರಿ ಅಂತ ಅರ್ಥ ಅಲ್ಲ. ಬೇಡ, ಒಂದು ಗೀತೋಪದೇಶ ಮಾಡ್ಲಿಕ್ಕೆ ಬಂದಿತ್ತು, ಕೇಳಿದ್ ನಾನು. ಆಗುದಿಲ್ಲ. ಅದು ಕೃಷ್ಣನಿಗೆ ಬೇರೆ ಮಹಿಮೆ ಉಂಟು, ಅದನ್ನೆಲ್ಲ ನಮಗೆ ಇಲ್ಲಿ ಗಣತೆ ಮಾಡ್ಲಿಕ್ಕೆ ನೋಡುವ. ಒಬ್ಬ ಲೌಕಿಕನಾದ ಸಾರಥಿಯ ಮಿತಿಯಲ್ಲಿ ಕೃಷ್ಣನಿಗೆ ತಾವು ತುಲ್ಯರೇ ಹೊರತು ಕೃಷ್ಣನ ಮಹಿಮಾ ಸಂಪನ್ನತೆಗೆ ತಾವು ತುಲ್ಯರಲ್ಲ. ಕರ್ಣ, ಈಗ ನಾನು ಗೀತೋಪದೇಶ ಮಾಡಿ ಏನು ಅಂತಲ್ಲ ನನ್ನನ್ನು ಸಾರಥಿ ಆಗಬೇಕು ಅಂತ ಕೇಳಿದ್ದು ನೀನು. ನಾನು ಕೆಂಡವನ್ನು ನುಂಗಿ ಏನು ಅಂತಲ್ಲ, ಸಾರಥ್ಯದ ಮತಿಯ ಮಿತಿಯಲ್ಲಿ ಸರಿ. ಸಾರಥ್ಯ ಮಾತ್ರ ಬೇಕಾದ್ದು ನನಗೆ, ಅದಕ್ಕಿಂತ ಹೆಚ್ಚು ನಿಮ್ಮದು ಬೇಡ. ಅದನ್ನೇ ಹೇಳಿದ್ ನಾನು. ನಿಮ್ಮ ಗೀತೋಪದೇಶ ಬೇಡ. ನೀವು ನನಗೆ ಬೇಕಾಗಿ ಬಾಣ ನುಂಗುವುದು ಬೇಡ. ನೀವು ವೈಷ್ಣವಾಸ್ತ್ರದಿಂದ ಬಂದ್ರೆ ಎದೆ ಕೊಡುವುದು ಬೇಡ. ಅದಕ್ಕೆಲ್ಲ ನಾನೇ ಎದೆ ಕೊಡ್ಲಿಕ್ಕಿದ್ದೇನೆ. ನೀವು ಕುದುರೆ ಓಡಿಸಿದ್ರೆ ಕುದುರೆ ಓಡಿಸುವಲ್ಲಿ ಅಲ್ಲಿ ಕೃಷ್ಣ, ಇಲ್ಲಿ ನಾನು ಅಂತ ನೀನು ಒಪ್ಪುವುದಿದ್ರೆ ಕುದುರೆ ಓಡಿಸಲಿಕ್ಕೆ ಹೌದು. ನಾನು ವಿಷಯದಲ್ಲಿ ಕೃಷ್ಣನ ಯೋಗ್ಯತೆ ನಿನ್ನಲ್ಲಿ ಕೌರವ ಹೇಳಿದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಏನು ಅಂತ ನಿನ್ನಲ್ಲಿ ಹೇಳಿದ್ದಾನೋ ಇಲ್ವೋ ಗೊತ್ತಿಲ್ಲ. ಕೃಷ್ಣ ಹೇಗೆ ಹೇಳ್ತಾನೆ ಅದನ್ನು ಪೂರ್ಣವಾಗಿ ಅರ್ಜುನ ಕೇಳ್ತಾನೆ. ಇಲ್ಲಿ ಕರ್ಣನು ನಾನು ಹೇಳಿದಂತೆ ಕೇಳಬೇಕು ಅಂತ ಹೇಳಿದ್ದೇನೆ. ಈಗ ಯಾವ ವಿಮರ್ಶೆಯೂ ಇಲ್ಲದೆ ಇವನನ್ನು ನೀನು ಬಿಡಬೇಕು. ಆಗುದಿಲ್ವಾ? ಅವನನ್ನು ಆಗಲೇ ಬಿಟ್ಟಾಗಿದೆ ನಾನು. ಹೌದಾ? ಲೆಕ್ಕದಿಂದ ಹೊರಗೆ ಅವನಿಗೆ ವ್ಯವಸ್ಥೆ, ಅವನ ಕೊರಳಿಗೆ ಕೈ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.